ಹಲೋ ಹಾಯ್, ಎಲ್ರು ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಾವು ಎಲ್ರು ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಅಮ್ಮನಂದ್ರೆ ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಈಗಂತೂ ಸದ್ಯಕ್ಕೆ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇರೋದು. ನಾಳೆ ನಮ್ಮ ಅಜ್ಜಿ ಮನೆಗೆ ಹೋಗೋದು. ವಿಷಯ ಎಂತ ಅಂದ್ರೆ ಇವಳ ಮಾವನ ಮಗಳ ಮದುವೆ. ಹಾಗೆ ನಿನ್ನೆ ಹೋಗ್ಬೇಕು ಅಂತ ಎನಿಸಿದ್ದು, ನಿನ್ನೆ ಆಗ್ಲಿಲ್ಲ. ಲೇಟ್ ಇದೆ, ಮದುವೆ ಲೇಟ್ ಇದೆ. ಅಂದ್ರೆ ಮೆಹಂದಿ ಶಾಸ್ತ್ರ ಎಲ್ಲ ನಾಳೆ ಇದೆ. ಹಾಗೆ ಎಲ್ರಿರಾ ಹಾಯ್ ಅಂತ ಅಬ್ಬಾ ಪೂರ ನೀರು ಹಾಯ್ ಅಮ್ಮ ಅಬ್ಬಾ ಒಂದು ವಾಯ್ಸ್ ಬಂದ ಅವಳು ಮಾತ್ರ ಅಲ್ಲಿ, ಮತ್ತೆ ಎಲ್ರಿಲ್ಲ ನಿಮ್ಮೆಲ್ಲ ಆಕ್ಚುಲಿ ಇವತ್ತು ಸಂಡೇ ಫ್ರೀ ಆಗಿದ್ವಿ. ಆದ್ರೆ ನಾವು ಕುದ್ರೋಳಿಗೆ ಹೋಗ್ಬೇಕಂತ ಎನಿಸಿದ್ದು, ರಶ್ ಉಂಟು ಅಂತ ಮಾತ್ರ ನಾವು ಸುಮ್ಮನೆ ಇದ್ದದ್ದು. ಅಲ್ಲ, ಇವತ್ತು ಹೋದ್ರೆ ರಶ್ ಇದ್ರು ವಿಷಯ ಅಂತಂದ್ರೆ ಆರಾಮ್ಸೆ ಸುಸ್ತಿಲ್ದೆ ಆರಾಮ್ಸೆ ಹೋಗಿ ಬರ್ಬೋದು. ಹೇಗೆ ಅಂತಂದ್ರೆ ನಿಂತ್ಕೊಂಡ್ರೆ ಅವರ ಕರ್ಕೊಂಡು ಹೋಗಿ ಒಳಗೆ ನೋಡಿ ಹೊರತನ ಬಿಡ್ತಾರೆ, ಟೆನ್ಷನ್ ಇಲ್ಲ. ಅಷ್ಟು ರಶ್ ಇರ್ತದೆ. ಹೊರಗೆ ಇಲ್ಲಿ ಸ್ವಲ್ಪ ಒಂಥರ ಮರ ಗಿಡ ಎಲ್ಲ ಜಾಸ್ತಿ ಉಂಟು, ಮತ್ತೆ ಎಲ್ಲ ಕಡೆ ಬಿಲ್ಡಿಂಗ್ ಅದು ಇದೆಲ್ಲ ಹೊರ ತೋರಿಸ್ಲಾ ಗೊತ್ತಾಗುತ್ತಲ್ಲ ಎಲ್ಲಿ ಅಂತ ಹೇಳಿ. ಕಾಣ್ತದ ನೋಡಿ, ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಪ್ಲೇಸ್, ಕೂಲ್ ಆಗಿರುತ್ತೆ. ಬೆಳಿಗ್ಗೆ ಬೇಗ ಬರ್ಬೇಕು, ಫುಲ್ ಇಬ್ಬನಿ ಇರುತ್ತೆ ಇಲ್ಲಿ. ಹೌದು, ನೈಟ್ ಸಹ ಹಾಗೆ ಇಬ್ಬನಿ ಇರುತ್ತೆ, ತುಂಬಾ ಚೆನ್ನಾಗಿದೆ. ಈ ಸ್ಪಾಟ್ ಸುಮಾರು ತೋರಿಸಿದ್ವಿ ಈ ರೋಡ್ ನಾವು ಹೋಗುವಾಗ. ಅದೇ ನಾವು ಆಲ್ಮೋಸ್ಟ್ ಇದ್ರಲ್ಲೇ ಹೋಗುದು ಈ ರೋಡ್ ಅಲ್ಲಿ. ಆದ್ರೂ ಕೂಡ ಇಲ್ಲಿ ನಾವು ಪ್ರತಿ ಸಲ ಹೋದಾಗ್ಲೂ ಹೊಸ ಹೊಸ ರೀತಿಯಲ್ಲಿ ನಮ್ಗೆ ಅನುಭವ ಆಗುತ್ತೆ. ಇಲ್ಲಿ ಒಂದೇ ರೀತಿ ಕ್ಲೈಮೇಟ್ ಇರೋದಿಲ್ಲ. ಈಗ ಹೆಚ್ಚಾಗಿ ಮೋಡ, ಬಿಸಿಲಿದ್ದಾಗ ಒಂದು ರೀತಿ ಕಾಣುತ್ತೆ, ಮೋಡ ಇದ್ದಾಗ ಒಂದು ರೀತಿ ಕಾಣುತ್ತೆ. ಚೆನ್ನಾಗಿದೆ ಮಾತ್ರ. ನಿಮ್ಗೆಲ್ಲ ದಸರಾ ಹಬ್ಬ ಹೇಗಾಯ್ತು ಕಮೆಂಟ್ ಅಲ್ಲಿ ತಿಳಿಸಿ. ಹೌದು, ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಗಂತೂ ಸೂಪರ್ ಆಗಿತ್ತು. ನಾವು ಉಚ್ಚಿಲಾಗಿ ಹೋಗ್ಬೇಕು ಅಂತ ಎನಿಸಿದ್ದು, ಅದು ಪ್ಲಾನ್. ವಿಷಯ ಅಂತಂದ್ರೆ ಮಳೆ ಬಂತು ಸ್ವಲ್ಪ, ಮಳೆ ಒಂದು, ಮತ್ತೆ ನಿಂದು ಡ್ಯೂಟಿ ಟೈಮ್. ಡ್ಯೂಟಿ ಹೋಗಿ ಬರುವ ಲೇಟ್ ಆಗ್ತದೆ. ಮತ್ತೆ ನಿನ್ನೆ ಹೋಗ್ಬೇಕು ಅಂತ ಎನಿಸಿದ್ದು ನನಗೇನು ಸ್ವಲ್ಪ ಹುಷಾರಿರ್ಲಿಲ್ಲ. ಹಾಗೆ ಪ್ಲಾನ್ ಹೋಯ್ತು. ನೋಡುವ, ಒಮ್ಮೆ ಹೋಗಿ ಬರ್ಬೇಕು, ಯಾವಾಗಂತ ಗೊತ್ತಿಲ್ಲ. ಎಲ್ಲರಿಗೂ ಏನಾಗತ್ತೆ ಅಂತೇಳಿ ಗೊತ್ತಾಗತ್ತೆ ಹುಷಾರಿಲ್ಲ ಅಂತೇಳಿ. ಇವಳದು ವಿಚಿತ್ರ, ಹುಷಾರಿದ್ದೆ ಎಂತಂದು ವಿಷಯ ಗೊತ್ತಿಲ್ಲ ಅವಳಿಗೆ. ಅಂತೂ ಬೀಚ್ ರೋಡ್ಗೆ ಬಂದ್ಬಿಟ್ಟಿದ್ವಿ. ನಮ್ಮ ಹಿಂದೆ ಇದ್ದ ಗಾಡಿ ಎದುರು ಮುಂದೆ ಹೋಗಿದೆ. ಅದು ತೊಳೆದ್ರೆ ಎಷ್ಟು ಚೆನ್ನಾಗ್ ಆಗ್ಬೋದಲ್ಲ. ಅದನ್ನ ಎಷ್ಟು ಧೂಳು ಉಂಟಲ್ಲ ನಮ್ ಗಾಡಿಯಲ್ಲಿ ಉಂಟು. ಎಲ್ಲಿಂಟು? ನಮ್ಮ ಗಾಡಿಯಲ್ಲಿ ಉಂಟು. ಮಾಡಿ ಕಾರಿನ ಮುಂದೆ ಇರೋ ಟ್ಯಾಂಕರ್ ಅದ್ರಲ್ಲೊಂದು ಎಷ್ಟು ಧೂಳು ಉಂಟು, ಕಾಣ್ತಾ ಇಲ್ಲ. ಈಗ ಆಯಿಲ್ ಗಾಡಿ ಅನ್ಸುತ್ತೆ ನೋಡಿ. ದೇವಸ್ಥಾನ. ಹೌದು, ಆಯ್ತು. ಪನೋಲಿ ಬರಿಗೆ ಹೋಗ್ಬೇಕು ಅಂತ ಎನಿಸಿದ್ದು, ಲೇಟ್ ಆಯ್ತು. ನೋಡುವ, ಹೋಗ್ಬೇಕು. ಲೇಟ್ ಆದ್ರೂ ಹೋಗಿ ಬರ್ಲೇಬೇಕು. ಇವತ್ತು ಹೋಗಿ ಒಂದು ಕೈ ಮುಗ್ದು ಬರ್ಬೇಕು. ಇಲ್ಲೆಲ್ಲ ರೋಡ್ ಆಗ್ತಾ ಉಂಟು ಆಕ್ಚುಲಿ, ಮಂಗಳೂರಿಂದ ಬೆಂಗಳೂರಿಗೆ. ಹೌದು, ಆದ್ರೆ ತುಂಬಾ ಧೂಳು. ಅಷ್ಟು ಧೂಳು ಅಂದ್ರೆ ನಮ್ಗೆ ತಿನ್ನಿಸಿದಾಗೆ ಆಗ್ತದೆ ಇಲ್ಲಿ ಹೋಗುವಾಗ. ನಾವು ಇಲ್ಲಿ ಹೋಗೋದು ಒಳ ರೋಡ್ ಅಲ್ಲಿ ಹೋಗೋದು ಈಗ. ಮತ್ತೆ ಈ ರೋಡ್ ಅಲ್ಲಿ ಹೋದ್ರೆ ಫುಲ್ ಧೂಳು ಮತ್ತೆ ಬ್ಲಾಕ್. ಹೇಗಿತ್ತು ಅಲ್ಲ ನೋಡಿ, ಚೆನ್ನಾಗಿ. ಧೂಳು ನೋಡ. ಮತ್ತೆ ನಾನು ಎಂತ ಹೇಳಿದೆ, ಎಂತ ಆಯ್ತು? ಯಾಕ ತೊಳಿಯೋದು ನೀನು ಹುಡುಗಿ? ಇದು ಬ್ರಿಡ್ಜ್ ಅಲ್ಲಿ ಮೊದಲಾದ್ರೆ ದೊಡ್ಡ ದೊಡ್ಡ ಗಾಡಿ ಎಲ್ಲ ಹೋಗ್ಲಿಕ್ಕೆ ಪರ್ಮಿಷನ್ ಇತ್ತು. ಈಗ ಅದನ್ನು ಬಂದ್ ಮಾಡಿದ್ದಾರೆ. ಅದೊಂದು ಒಳ್ಳೇದೇ ಆಯ್ತು. ಆಕ್ಚುಲಿ ಇದು ಬಹಳ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂತ ಬ್ರಿಡ್ಜ್. ಈ ಬ್ರಿಡ್ಜ್ ವಿಶೇಷತೆ ಏನಂತಂದ್ರೆ, ಈ ಬ್ರಿಡ್ಜ್ ಇರುವಂತಹ ಬೋಲ್ಟ್ ನಟ್ ನ ಇವಾಗಿರುವಂತಹ ಎಕ್ವಿಪ್ಮೆಂಟ್ ಅಲ್ಲಿ ಒಂದನ್ನು ಸಹ ತೆಗಿಲಿಕ್ಕೆ ಆಗ್ಲಿಲ್ಲ. ಅಷ್ಟು ಗಟ್ಟಿ ಉಂಟು, ಅಷ್ಟು ಗಟ್ಟಿ ಇದೆ. ಮೋಸ್ಟ್ಲಿ ಇದು ಕಬ್ಬಿಣ ಅಲ್ಲ ಅನ್ಸುತ್ತೆ, ಉಕ್ಕು ಬರುತ್ತೆ. ಮೊದಲು ಆಕ್ಚುಲಿ ಉಕ್ಕಲ್ಲದೆ ಮಾಡ್ತಾ ಇದ್ರು. ಮೇ ಬಿ ಉಕ್ಕಾಗಿರ್ಬಹುದು, ಯಾಕಂದ್ರೆ ತುಕ್ಕು ಬರಲಿಲ್ಲ ಇನ್ನೂ ಸಹ. ಉಕ್ಕಿಗೆ ತುಕ್ಕು ಬರಲ್ಲ. ಅಷ್ಟು ಗಟ್ಟಿ ಇದೆಯಲ್ಲ.
ಅದೇ ಖುಷಿಯ ವರ್ಷ ಇವತ್ತಿಗೂ ಗಾಡಿ ಓಡಾಡ್ತಾ ಉಂಟು. ಅದೊಂದು ಪುಣ್ಯ ಅಲ್ಲ, ಏನು ಆಗ್ಬಾರ್ದು, ಆದ್ರೆ ಇದೊಂದು ಹೆಮ್ಮೆ ಆಕ್ಚುಲಿ ಇದು. ಹೌದು, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಇವಾಗ ಸಹ ಇದನ್ನ ಮಾಡ್ಬೋದು ಇಷ್ಟು ಚಂದ. ಏನ್ ಮಾಡ್ಲಿಕ್ಕಿಲ್ಲ, ಅವರ ಹೊಟ್ಟೆ ತುಂಬಿಸ್ಕೊಂಡು ನೋಡ್ತಿದ್ದಾರೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ಇವಾಗ್ಲೂ ಸಹ. ಇದು ಎಂತ ಹೆಸರು? ಪಾಣೆಮಂಗಳೂರು ಬ್ರಿಡ್ಜ್ ಇದು. ಇದು ನನಗೆ ಖುಷಿ ಆದದ್ದು. ದೊಡ್ಡ ಗಾಡಿ ಹೋಗ್ಲಿಕ್ಕಿಲ್ಲ, ಸಣ್ಣ ಗಾಡಿ ಮಾತ್ರ. ಕೆಪಾಸಿಟಿ ಆಕ್ಚುಲಿ ಇದ್ರದ್ದು ವಾಯ್ದೆ ಮುಗ್ದಿದೆ, ಬಟ್ ಆದ್ರೂ ಗಟ್ಟಿ ಇದೆ. ಬಿಟ್ಟಿದ್ದಾರೆ ಈಗ. ಕ್ರಮೇಣ ಇದೆ ಮುಚ್ಚಬಹುದು. ಅವ್ರ ಮುಖ ತೋರಿಸ್ಲಿಕ್ಕೆ ಕತ್ಲೆ ಈ LED ಲೈಟ್ ಹಾಕೊಂಬರೋದು ಮಾರ ಸಂತೆಗಳು. ರೋಡೇ ಬಿಡುದಿಲ್ಲ. ಹೌದು, 5 ಜನ ಸೇರ್ಕೊಂಡು ಒಟ್ಟಿಗೆ ಹಾಗೆ ಹೋಗುದು. ಒಬ್ಬರಿಂದ ಒಬ್ರು ಹೋಗುದಿಲ್ಲ. ಏನ್ ಮಾಡುದು? ಹೇಗಿದ್ದಾರೆ? ಹಿಂದಿದ್ದಾರಲ್ಲ. ಆಕ್ಚುಲಿ ಇಲ್ಲಿ ಇದು ಮೈನ್ ರೋಡ್ ಆಗಿತ್ತು ಮುಂಚೆ. ಅವರ ಮುಖ ಅಷ್ಟು ಕಾಣಲ್ಲ, ಕತ್ಲೆ ಉಂಟು. ನೀವು ಹೊರ ತೋರಿಸ್ಬಾರಾಗಿಲ್ಲ. ಇಲ್ಲಿ ರೋಡ್ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಆದಾಗ ಇಲ್ಲಿ ಗಲಾಟೆ ಆಯ್ತು ತುಂಬಾ. ಅಂದ್ರೆ ಮರಗಳು ಹೋಗುತ್ತೆ ಅಂತೇಳಿ ನಿಲ್ಸಿದ್ದಾರೆ. ಆ ಮರ ಇವತ್ತಿಗಿದೆ, ತುಂಬಾ ದೊಡ್ಡ ಮರ. ಹಿಂದೆ ನೋಡಿರ್ಬೋದು, ಸ್ವಲ್ಪ ಹಿಂದೆ ಹೋಯ್ತದೆ. ಇದು ವೀರ ವಿಠಲ ವೆಂಕಟರಮಣ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಉಂಟು, ಇಲ್ಲೊಂದು ದೇವಸ್ಥಾನ ಉಂಟು ನೋಡಿ. ಮತ್ತೆ ರೋಡ್ ಇಕ್ಕಟ್ಟಿಲ್ಲಿ ವರದ ಗಣಪತಿ ಮಠ ಅಂತ. ಪನೋಳಿ ಮೇಲೆ ಹತ್ರ ಬಂದ್ವಿ ಅಷ್ಟೇ. ಎಲ್ಲ ಸ್ವಲ್ಪ ಜೋರು ಮಾತಾಡು. ಹತ್ರ ಬಂದ್ವಿ ಅಂತ. ಇಲ್ಲೇ ಅವಳು ಅಲ್ಲಿ ನಿಲ್ಲಿಸುವಲ್ಲ ಗಾಡಿ. ಓಪನ್ ಇದ್ರೆ ಸಾಕು ಅಂತ ನಾನು. ಹಂಗಿರ್ಲಿಕ್ಕಿಲ್ಲ, ಗೊತ್ತಿಲ್ಲ. ನೋಡು ರಪ್ಪ ಒಂದು ಕೈ ಮುಗಿದು ಬರುವ. ಆಕ್ಚುಲಿ ನಾವು ಪಣಾಲಿ ದೇವಸ್ಥಾನ ಹೋಗಿ ಬಂದ್ವಿ, ಬಟ್ ಒಳಗೆಲ್ಲ ವಿಡಿಯೋ ಮಾಡ್ಲಿಕ್ಕಿಲ್ಲ. ಹಾಗಾಗಿ ನಾವು ಎಲ್ಲೂ ವಿಡಿಯೋ ಮಾಡಲಿಲ್ಲ. ಹೋಗಿ ಆರಾಮ್ಸೆ ಕೈ ಮುಕ್ಕೊಂಡು ಹೊರಗೆ ಬಂದ್ವಿ. ಈಗ ಇಲ್ಲಿ ಒಂದು ಚಿಪ್ಸ್ ಅಂಗಡಿಗೆ ಸ್ವಾಮಿ ಹೋಗಿದ್ದಾಳೆ. ಇಲ್ಲೇ ಪಣದಲ್ಲಿ ಸ್ವಲ್ಪ ಮುಂದೆ ಬರುವಾಗ ಒಂದು ಚಿಪ್ಸ್ ಅಂಗಡಿ ಸಿಕ್ತು, ಹಾಗೆ ಚಿಪ್ಸ್ ಆಡ್ಲಿಕ್ಕೆ ಅಂತ ಹೋಗಿದ್ದಾಳೆ. ಇಲ್ಲಿ ಹೋದ್ಲು. ಇಲ್ಲಿ ಅಡ್ಡ ನಿಂತಿದ್ದಾಳೆ. ಇಲ್ಲಿದ್ದಾಳೆ. ಚಿಪ್ಸ್ ತರ್ತಾ ನೋಡ್ಬೇಕು. ಚಿಪ್ಸ್ ಆಕ್ಚುಲಿ ನಾವು ಇಲ್ಲಿ ತಿಂದಿದ್ವಿ, ಬಾಳೆಕಾಯಿ ಚಿಪ್ಸ್ ಚೆನ್ನಾಗಿದೆ. ನಿಂತ್ಕೊಂಡು ತಗೊಳ್ತಿದ್ದಾಳೆ. ಇಷ್ಟೊತ್ತು ಟೇಸ್ಟ್ ನೋಡ್ತಾ ಇದ್ಲು, ಇವಾಗ ಟೇಸ್ಟ್ ನೋಡಿದೆಲ್ಲ ಮುಗೀತು ಅನ್ಸುತ್ತೆ. ಈಗ ತಗೊಳ್ತಿದ್ದಾಳೆ. ನೋಡಿ ತಗೊಂಡು ಬಂದ್ಲು. ಎಷ್ಟು ತಗೊಂಡ್ಯಾ? ಅಯ್ಯೋ ಮುಸುಂಟೆ. ಟೇಸ್ಟ್ ನೋಡಿ ಸುಮಾರು ಹೊಟ್ಟೆ ತುಂಬ ಅನ್ಸುತ್ತಲ್ಲ. ಒಂದು ನಿಪ್ಪಟ್ಟು ಒಂದು ಟೇಸ್ಟ್ ನೋಡಿದೆ ಅಷ್ಟೇ. ಒಳ್ಳೆತಾ? ಚೆನ್ನಾಗಿತ್ತು. ಓಕೆ. ಹಲೋ, ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್. ನಾವಿವತ್ತು ನನ್ನ ಮಾವನ ಮಗಳ ಮನೆಯಲ್ಲಿದ್ದೇವೆ. ಇಲ್ಲ, ಮೊನ್ನೆ ಮದುಮಗಳು ನಮ್ಮದು. ಹಾಗೆ ನಮ್ಮ ಅಜ್ಜಿ ಆಂಟಿದ್ದಾರೆ. ಇನ್ನೆಲ್ಲರೂ ಒಳಗಿದ್ದಾರೆ ನೋಡುವ. ಇನ್ನು ಕೆಲವರು ಇಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಅಕ್ಕನವರು, ಮದುಮಗಳ ಅಕ್ಕ, ಮದುಮಗಳ ನಮ್ ದೊಡ್ಡಮ್ಮ, ಅದು ಬಾಡು ಚಿಕ್ಕಮ್ಮ. ಹಾಗೇನು ಮತ್ತೆ ಕೊತ್ತಲಲ್ಲಿ ನಿಂತಿದ್ದಾರೆ. ಅಮ್ಮ ಹಾಯ್. ನಮ್ಮ ಮದುಮಗಳು ಇಲ್ಲಿದ್ದಾಳೆ ನೋಡಿ. ಹೇಗಿದ್ದಾಳೆ ಗೈಸ್? ನೋಡಿ ಗೈಸ್ ಹೇಗಿದ್ದಾಳೆ. ಬಲೆ ಬಲೆ ಹಲ್ದಿಗೆ ಡೆಕೋರೇಷನ್ ನೋಡಿ.
ನಾವು ಯಾವಾಗಲೇ ರೆಡಿ ಆಗಿದ್ವಿ, ಫೋಟೋಗ್ರಾಫರ್ ಬರುವಾಗ ಸ್ವಲ್ಪ ಲೇಟ್. ನಮ್ಮ ದುಂಬುಡೆ ಬೈದು ನಾವು ಹೊಸ ಬೆಟ್ಟಾಗ್ತಾವ ದುಂಬುಡೆ ಹಿರಿಯಾಕ ನೆಟ್ಟೆ ಇತ್ತು ನಾವು ಮದುವೆಗೆ ನಮ್ಮ ಕಡೆ ದಿಗ್ನಿ ಇರ್ತದೆ ಈ ಮದುವೆಗೆ ಇರ್ತದೆ ಮದುವೆಗೆ ದಿಗ್ನಿ ಮದುವೆಗೆ ಒಂಜಿ ಕಟ್ಟುಂಡು ಮದುವೆಗೆ ಒಂಜಿ ಇನ್ನಾಲೆ ಎರಡು ದುಂಬುದ ಲೆಕ್ಕ ಮದುವೆಗೆ ಬೇಡ ತುಳುಮದ ಕತೆ ಆಗ್ತಾವ ಅಂಜಾದ ಶುರು ಒಂಜಿ ಬೇಲೆ ನಮ್ಮ ಅತ್ತೆ ಮಾಡ್ಕೊಂಡು ಅಂಜಾದ ನಮ್ಮದು ಏತಿ ನಮ್ಮ ಮನಮನೆ ನಮ್ಮದು ಏತಿ ತಪ್ಪು ಆ ತಪ್ಪು ಪೂರ ದೇವೇಂದ್ರ ಸತ್ಯಗಳ ಸೂರ್ಯನ ಕುಡಿದು ಬರ್ತದೆ ನಂಗೆ ಮುಖ್ಯ ಇಂಚು ನನಗೆ ಹೇಳ್ದಂಡ ನಂಗೆ ತಿರುಪತಿ ಹೆಂಗಣ್ಣ ಮನೆಯನ್ನ ನಂಗೆ ಅಧಿಪತಿ ಇಲ್ಲಡೆ ಯಜಮಾನ ಇರ್ತಾನೆ ಈಗ ಆರನೇ ನಮ್ಮ ಮುಡಿಪು ಪಾಡ್ದ ಇದಕ್ಕೆ ನಾನು ನಾಗನ ಕೆಲಸ ಮಾಡ್ತಾ ಇದಕ್ಕೆ ನಮ್ಮ ಕುಟುಂಬದ ನಾಗದೇವನ ಕೆಲಸ ಮಾಡ್ಬೇಕು ನಮ್ಮ ಅವು ಇನ್ನೆರಡು ಬೈದನ ಅಂಜಾದ ಪುನಗ ಆ ತಿರುಪತಿ ಹೆಂಗಣ್ಣ ದೇವರಿನ ದುಮದಿಯೊಂದು ನಮ್ಮ ಕುಟುಂಬದ ನಾಗದೇವರ ದುಮದಿಯೊಂದು ಅಂಜನೆ ಕುಟುಂಬದ ದೈವದೇವರ ದುಮದಿದ್ದು ಅಂಜನೆ ಈ ಜಾಗಕ್ಕೆ ಸಂಬಂಧಪಟ್ಟ ನಾಗದೇವರನ್ನ ಈ ಜಾಗಕ್ಕೆ ಸಂಬಂಧಪಟ್ಟ ಎಂಟನ ಅಪ್ಪೆ ಕೊಂಗಣ ಸತ್ಯ ಅಪ್ಪೆ ಮಂತ್ರಿಜಲ ರಗತೇಶ್ವರ ಬಿಳಿಗೆ ಮಿಂಜಿಲ ಬೈರವನ್ನ ಮಾತು ದುಮ್ಮಿದ್ದು ಕುಟುಂಬದ ದಿಕ್ಕಲ ಮೂಲೆ ಕೊಡಿ ಅವಳಿತರ ದೇವದೇವರನ್ನ ಕೊಡು ದುಮ್ಮಿದ್ದು ಅಂಜನೆ ಸಾಲ ಪಟ್ಟಲೆ ರಾಗುಲಿಗೆ ಈ ಮಣ್ಣಿಗೆ ಸಂಬಂಧಪಟ್ಟ ಅಗಲೇನ ದುಮ್ಮಿದ್ದು ನಮ್ಮ ಮನುಕುನ ಕೆಲಸಗಳು ಓಲೋಟಿ ಕೊಂಡು ಬರುತ್ತೆ ಬರಲೇಕ ದರ್ಶನ ಮಾಡ್ತದೆ ದೇವರಿಗಳ ಸತ್ಯಗಳಿಲ್ಲ ಗುರು ಹಿರಿಯರಿರ್ತಾರೆ ಸ್ವಾಮಿ ನೀನು ಹಿಡಿದು ಎಲ್ಲ ಅಂಜಿ ಬಣ್ಣಕೊಂಡು ನಿಬ್ಬಣ ನಮ್ಮ ಕನ್ಯಾದಾರ ಮೈಪಣ್ಣನ ಕೊಟ್ಟ ದೇವರನ್ನ ಮಿತ್ತು ಕೊಡು ಸತ್ಯವನ್ನು ಗುರು ಇಲ್ಲ ಮಿತ್ತು ಕೊಡು ಸ್ವಾಮಿ ಮಾಡಿ ದೇವರನ್ನ ನಮ್ಮ ಇಲ್ಲದ ದೇವಸ್ಥಾನ ಮಂಡಾವು ಇಲ್ಲದ ದೇವಸ್ಥಾನ ಅಲ್ಲ ಸರಿ 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 ಕೊನ್ನ ಮಾರಿ ಸರಿ ಸರಿ ಸರಿ